ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ 167ನೇ ಜನ್ಮದಿನದ ಪ್ರಯುಕ್ತ ಕುದ್ರೋಳಿ ಗುರುಬೆಳೆ ತಿಂಗಳು ಸೇವಾ ಸಂಸ್ಥೆಯ ಔಷಧೀಯ ಸಸ್ಯಗಳ ನೀಡುವ ಶ್ರೇಣಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಗುರುಬೆಳೆ ತಿಂಗಳು ಸಂಸ್ಥೆಯ ಅಧ್ಯಕ್ಷ ಪದ್ಮರಾಜ್ ಆರ್ ನಿರಂತರ ಅವಿಭಾಜ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಅನೇಕ ಚರ್ಚು, ದೇವಸ್ಥಾನ, ಮಸೀದಿ, ದರ್ಗಾ ಹೀಗೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳಲ್ಲಿ ಜಾತಿ ಧರ್ಮ ರಹಿತವಾಗಿ ಎಲ್ಲ ಸಮುದಾಯಗಳ ಪಾಲ್ಗೊಳ್ಳುವಿಕೆಯಲ್ಲಿ ಈ ಕಾರ್ಯ ನಡೀತಾ ಇದೆ. ಮಂಗಳೂರು ನಗರದ ಕಾಪಿಕಾಡ್ ಶ್ರೀ ಗುರುವೈದ್ಯನಾಥ ಶ್ರೀದೇವಿ ಚಾಮುಂಡೇಶ್ವರಿ ದೇವಸ್ಥಾನದ ವಠಾದಲ್ಲಿ ನಿನ್ನೆ ನಡೆದ ಔಷಧೀಯ ಸಸ್ಯಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಮಾತನಾಡಿ, ಗುರುಬೆಳೆ ತಿಂಗಳು ಸಮಾಜಕ್ಕೆ ತಂಪಿನ ಬೆಳಕನ್ನು ನೀಡಿದೆ. ಗುರುಬೆಳೆ ತಿಂಗಳು ಸಂಸ್ಥೆಯ ಮೂಲಕ ಪ್ರಕೃತಿಗೆ ನ್ಯಾಯ ಒದಗಿಸುವ ಕೆಲಸ ಶ್ರೇಷ್ಠ ಕಾರ್ಯವಾಗಿದೆ ಎಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ದೇವಸ್ಥಾನದ ಅಧ್ಯಕ್ಷ ಮಾಜಿ ಮೇಯರ್ ಶಶಿಧರ ಹೆಗ್ಡೆ ಮಾತನಾಡಿ, ಗುರು ವೈದ್ಯನಾಥನ ಸನ್ನಿಧಿಯಲ್ಲಿ ಔಷಧೀಯ ಗಿಡ ನೆಡುವುದು ಪೂರಕವಾದ ಕಾರ್ಯಕ್ರಮ ಎಂದರು. ಮಾಮಲ್ಲ ಕಾರಣಿಕದ ನಾಗನಡೆ ಬಲಿಪಬಾಯಿ ಸರ್ಪಮಂಡೆ ಪಂಚವರ್ಣದ ಪುಂಚದ ಮಣ್ಣು ನಮ್ಮ ತುಳುವ ನೆಲ. ಮನುಷ್ಯನ ಬದುಕಿಗೆ ಕಬ್ಬಿನಂಚಿತ್ತಿನ ವಾತ ಪಿತ್ತ ಕಫಸಹಿತವಾಯಿನ ನೂತ್ತ ಎನ್ನುವ ವಿಧದ ಸೀಕಿಗೆ ಸಾವಿರತ್ತ ಎನ್ನುವ ವಿದುರ್ದಲ ಮಿಕ್ಕಿನಂಚಿತ್ತಿನ ದೈ ಬೂರು ಬಳ್ಳಿ ಮರತ ಕೋಪೆ ಈ ನೆಲಟು ಉಂಡಾತಂಡ ಅಂಚಾದ ಈ ತುಳುವ ನೆಲ ಆಧಿ ಪಂಡ ಮಾನಸಿಕ ರೋಗ ವ್ಯಾಧಿ ಪಂಡ ದೈಹಿಕ ರೋಗಗೂ ಮರ್ದು ಮೂಲಿಗೆದ ನೆಲ ಅಂಚಾಯಿ ನಡೆದವರ ಮರ್ದು ಮಾಯದ ನೆಲ. ಈ ನೆಲಟ್ಟು ಬರೀ ವಿಶೇಷವಾಯಿನಂಚಿತ್ತಿನ ಒಂದು ಅದ್ಭುತವಾಯಿನಂಚಿತ್ತಿನ ಕಾರ್ಯಕ್ರಮ ಇನ್ನು ಗುರು ಬೆಳದಿಂಗಳು ಪಣಪನಂಚಿತ್ತಿನ ಗುರುಕುಲ್ನ ಒಂದು ತಿಂಗೊಲ್ದೊಳ್ಪದ ಸಂದೇಶನು ತಿಂಗೊಲ್ದೊಳ್ಪದ ಸಂಪುದ ಸಂದೇಶನು ಜನಕಲಿಗೆತ್ತವನಂಚಿತ್ತಿನ ಕಜ್ಜಬೆನ್ಪುನಂಚಿತ್ತಿನ ಕೂಟ ಬಾರಿ ಎಡ್ಡೆ ಕೆಲಸ ಪರಮ ಪೂಜ್ಯ ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರು ಪಂಡದು ವಿಶ್ವನು ಕಟ್ಟದು ಜನಸಾಮಾನ್ಯರನ್ನ ಉಡಲದೊಳೈ ಆ ಮಾಮಲ್ಲ ಕಾರಣಿಕದ ದೇವರನ್ನ ಅಸ್ತಿತ್ವನು ಕಟ್ಟಿನಂಚಿತ್ತಿನ ಮಾತೆರೆಗಳ ಅಸ್ಪೃಶ್ಯರು ದೀನದಲಿತರು ಶೋಷಿತರಿಗೆ ಸಮಾಜದ ಸ್ಥಾನಮಾನ ಕಲ್ಪಾಯಿನಂಚಿತ್ತಿನ ಆ ವಿಶ್ವಗುರು ನಾರಾಯಣ ಗುರುಕುಲ್ನ 127ನೇ ಹುಟ್ಟು ಪರ್ಬದ ಈ ಸಂದರ್ಭ ಒಂದು ಎಡ್ಡೆ ಕಜ್ಜೋ ಈ ಕೂಟ ಮಲ್ತೊಂದುಂಡು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸಮಸ್ತ ತುಳು ಬಂಧುಳನ್ನ ತಿರ್ದು ಯಾನ ಮೊಕ್ಕಲಿಗೆ ಎಡ್ಡೆ ಪೂನ ಬಯಕವೆ ಆತ ಮಾತ್ರ ತಂದೆ ಒಂದು 6 ಪಂಡೇರು ಆರಂಭ ಆದೊಂಜಿ 40 ದಿನ 4 ತಿಂಗಳಾಂಡು 4 ತಿಂಗಳತ್ತು ಒಂದು ಸೂರ್ಯಚಂದ್ರಾದಿ ಕಾಲವರೆ ಮುಟ್ಟುಗಳು ಈ ಸಂಸ್ಥೆ ಬೆಳಗುಡು ಎಡ್ಡೆ ಗುರು ವೈದ್ಯನಾಥ ಚಾಮುಂಡೇಶ್ವರಿ ಸಾನ್ನಿಧ್ಯುಡು ಇನ್ನು ನಮ್ಮ ವೃಕ್ಷ ನಡೆಯ ನಿಜವಾದ ದುಂಬದ ಕಾರಡು ಚೌಂಡಿ ಬನನೆ ಇತ್ತೀನಿ ಚಾಮುಂಡಿ ದೇವಿ ಚಾಮುಂಡೇಶ್ವರಿ ದೇವಸ್ಥಾನ ಭಾರಿ ಪುರಾತನವಾದ ದೇವಸ್ಥಾನ. ನಮ್ಮ ಈ ಪರಿಸರದ ತಂದೆ ಮಂಗಳೂರು ನಗರೊಡೆ ಮಸ್ತ್ ಭಕ್ತಾಭಿಮಾನಿಗಳು ಈ ಕ್ಷೇತ್ರಕ್ಕೂ ಬರಂದುಲ್ಲೇರು. ಅವತ್ತಂದೆ ನಮ್ಮ ಕ್ಷೇತ್ರಡು ಮಲ್ಲ ಮಲ್ಲ ಎಡ್ಡ ರೀತಿಯ ಕಾರ್ಯಕ್ರಮಗಳು ನಡೆತಿದ್ದಾನೆ. ನಾಗಮಂಡಲೋತ್ಸವವು ಧನ್ವಂತರಿ ಯಾಗವು ಅಂಚಿನ ಇಂಕಲ ವರ್ಷವಾದಿ ನೇಮೋತ್ಸವ ಶುಕ್ರವಾರದಾನಿ ಚಾಮುಂಡೇಶ್ವರಿ ಅಮ್ಮ ಒಂಜಿ ಪೂಜೆ ನವರಾತ್ರಿ ಉತ್ಸವ ಬೊಕ್ಕ ನಮ್ಮ ವರ್ಷದ ನೇಮೋತ್ಸವ ಎಡ್ಡ ರೀತಿಯ ಈ ಪೂರ ಕಾರ್ಯಕ್ರಮ ನಡೆತೊಂದುಂಡು. ಇತಿಹಾಸ ಒಪ್ಪುನಂಚಿನ ಈ ಕ್ಷೇತ್ರಡು ಇನಿ ಗುರು ಬೆಳದಿಂಗಳು ನಮ್ಮ ಆತ್ಮೀಯರಾಯನ ಪದ್ಮರಾಜರನ ನೇತೃತ್ವಡು ಮಸ್ತ್ ಸಾಮಾಜಿಕ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರು. ಆಸರೆ ಜಂದಿನಗಳಿಗೆ ಆಸರೆ ಶಿಕ್ಷಣಗೂ ಹೆಚ್ಚು ಒತ್ತು ಕೊರ್ಪಿನ ಕಾರ್ಯಕ್ರಮ ಒಟ್ಟಾರೆ ಪನ್ಪಿನಾಂಡ ಬಡ ಬಗ್ಗೆರೆಗೆ ಈ ಗುರು ಬೆಳದಿಂಗಳು ಒಂದು ಆಸರೆ ಅದು ಉಂಡು. ಪ್ರಸ್ತುತ ಇನಿ ನಮ್ಮ ದಾದ ಗುರು ವೈದ್ಯನಾಥನ ಒಂದು ಪೂರಕವಾಯಿನ ಕಾರ್ಯಕ್ರಮ ದಯಪಂಡ ಗುರು ವೈದ್ಯನಾಥ ಬಂಡ ವೈದ್ಯ ಮರೆತು ಕೊರ್ಪಿನ ಅಂಚಿನ ಒಂದು ದೈವ ಅಂಚಿನ ಐಕ್ಯ ಪೂರಕವಾಯಿನ ಇನಿ ಕಾರ್ಯಕ್ರಮ ಮೂಲು ಹಮ್ಮಿಕೊಂಡಿದ್ದೀನಿ ಭಾರಿ ಸಂತೋಷ ಅಂಡ್ ಇನ್ನು ಉಡುಪಿ ಜಿಲ್ಲೆಯ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಆಯೋಜನೆ ಮಾಡಲಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್, ಆಯುರ್ವೇದ ವೈದ್ಯ ಪದ್ಧತಿಯ ಬಗ್ಗೆ ಯುವಜನತೆಗೆ ಶಿಕ್ಷಣ ದೊರೆತು ಉತ್ತಮ ಸಾಧನೆ ಮಾಡಬೇಕು. ಅಂದಿನ ಕಾಲದಲ್ಲಿ ದೇಯಿ ವೈದ್ಯತಿ, ಕಾಂತಣ್ಣ ವೈದ್ಯ ಮತ್ತು ಸಾಯಣ್ಣ ವೈದ್ಯರು ವೈದ್ಯ ವೃತ್ತಿಯಲ್ಲಿ ಪರಿಣಿತರಾಗಿದ್ದರು. ಆದರೆ ಇಂದು ಈ ವೈದ್ಯ ಪದ್ಧತಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ತೋರಿಸದೇ ಇರುವುದು ವಿಷಾದನೀಯ ಎಂದರು.
ಪ್ರವೀಣ್ ಈರ್ಲ ಒಂಜಿ ಪಾಡ್ಲಿ ನಾಗನಡದ ಪುಣ್ಯ ಭೂಮಿಡು ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯೊಡನೆ ಸ್ಥಾಪನೆ ಆತಿನ ಪವಿತ್ರಾತ್ಮ ಅಂಚಿತ ವಿಶ್ವನಾಥ ಸ್ವಾಮಿಯು ತಡೆ ಬಗ್ಗೊಂಡು ಇನಿ ಗುರು ಬೆಳದಿಂಗಳು ಕುಡ್ಲದ ಅಧ್ಯಕ್ಷರನ್ನ ಸಮಕ್ಷಮುಡು ಮಾತ ಸದಸ್ಯರ ನಕಲು ಇಡೆಗೆ ಬತ್ತದು ಗಿಡ ನಡೆದು ನಂಗೆ ಮಾತೇರಿಗೆ ಒಂದು ಮಾರ್ಗದರ್ಶನ ಆಯ್ತು ಕಳಿಯನ್ನ ಒಂದು 5 ತಿಂಗಳು ದುಂಬು ಹತ್ತಿಡ್ದು 3,000 ಮಿತ್ತು ಒಂದು ಕಿಟ್ಟಿಗೆ 3,000 ಮಿತ್ತು ಬೆಲೆ ಕಟ್ಟೋದು ಇದ್ದವು ಅಗಲು ಪತ್ತಲು ಬರ್ತದೆ ಈಗಲ್ಲ ಮುಲ್ಪ ಎಂಕಲೆಗೊಲ್ಲಿ ಬಲವಾಯಿನ ಕಂಬ ರಘುನಾಥ್ ಮಾಬೆಂಡ್ರು ಅಂತ ಗುರು ಬೆಳದಿಂಗಳದ ಉಪಾಧ್ಯಕ್ಷರಾದ ಉಡುಪಿಡು ಭಾರಿ ಜವಾಬ್ದಾರಿನ ಕೆಲಸ ಮಾಡ್ತಾರೆ ಅದನ್ನ ಒಂದು ಪ್ರಾಯಶಃ ಅದನ್ನ ಆ ಒಂದು ಶಿಫಾರಸುಗಳು ಇಪ್ಪು ಅದನ್ನ ಒಡಗೂಡಿ ಕೆಲವು ಅಲ್ಪ ಬರ್ತದೆ ತಿನ್ನಿ ಮುಲ್ಕಿ ಬೆರ್ಮರ್ ಬೈದರನ್ನು ಗರಡಿಡು ಮುಲ್ಪದ ಇಡೀ ಉಡುಪಿದ ವಲಯದ ಇನಿ ಔಷಧೀಯವಾಯಿನ ಗಿಡ ನಡುಪಿನ ಒಂದು ವಿಷಯ ನಮ್ಮ ಮಾತು ಬಂಧುಲಿಲ್ಲ ಯಾರು ಜಾತ್ಯತೀತವಾದ ಪಾತ್ರುಂಡ ಆನಿದ ಕಾಲಗಳು ದೇವಿ ವೈದ್ಯತಿ ಸ್ವಯಂ ಆಯುರ್ವೇದದ ಮರ್ದು ಕೊಟ್ಟು ಭಾರಿ ಮಿಸ್ಮೆರಿ ಅದು ಆತೆ ಹತ್ತು ತಗೆ ಸಾಯಿನ ಬೈದಿರಲ್ಲ ಕಂಡನಿ ಕಾಂತಣ್ಣ ಬೈದಿರಲ್ಲ ಮೂಜಿ ಜನಲ ಈ ಔಷಧ ಈ ಮರ್ದು ಬೈದ ಬೆಂಪಿನೇಟು ಭಾರಿ ಬಿಡಿಸಿರು. ಮಂಗಳೂರು ನಗರದ ಜೆಪ್ಪು ಸೆಂಟ್ ಜೋಸೆಫ್ ಸೆಮಿನರಿಯಲ್ಲೂ ಗುರುಬೆಳೆ ತಿಂಗಳು ಸಂಸ್ಥೆಯ ಆಶ್ರಯದಲ್ಲಿ ಔಷಧೀಯ ಸಸ್ಯಗಳನ್ನು ನೀಡುವ ಕಾರ್ಯ ನಡೆಯಿತು. ಸೆಮಿನರಿ ರೆಕ್ಟರ್ ರೊನಾಲ್ಡ್ ಸೆರಾವೋ, ಆಡಳಿತ ಅಧಿಕಾರಿ ರೆವರೆಂಡ್ ಫಾದರ್ ಲಸಾದ್ರೋ, ಪ್ರೊಫೆಸರ್ ರೆವರೆಂಡ್ ಫಾದರ್ ನವೀನ್ ಪಿಂಟೋ, ಧರ್ಮಗುರು ಮನೋಜ್ ಮ್ಯಾಥ್ಯೂ, ಮಾಜಿ ಶಾಸಕ ಜೆಆರ್ ಲೋಬೋ, ಮರಿಯನ್ ಬಿಲ್ಡರ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ನವೀನ್ ಕರ್ಡೋಜಾ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯೋನ್ಯತೆಯ ಇದು ಒಂದು ಸಂಕೇತ. ಈ ಪೃಥ್ವಿ ನಮಗೆ ಎಲ್ಲರಿಗೂ ಒಂದೇ, ಇದು ನಮಗೆಲ್ಲರಿಗೆ ಮನೆ. ನಮ್ಮ ಈ ಪೃಥ್ವಿ ಹಸಿರಾದರೆ ನಮ್ಮ ಜೀವನ ಬೆಳಕಾದಂತೆ. ಆದ್ದರಿಂದ ಮತ್ತೊಮ್ಮೆ ನಿಮಗೆಲ್ಲರಿಗೆ ಧನ್ಯವಾದ ಸಮರ್ಪಿಸಿ, ಇಂತಹ ಕಾರ್ಯಕ್ರಮ ಇಲ್ಲಿ ಮಾತ್ರ ಅಲ್ಲ, ಹಲವು ಸ್ಥಳಗಳಲ್ಲಿ ನೀವು ಹಮ್ಮಿಕೊಂಡಿದ್ದೀರಿ ನನಗೆ ತಿಳಿದಿದೆ. ಇದನ್ನು ಮುಂದುವರಿಸಿರಿ. ಇದರಿಂದ ನಮಗೆಲ್ಲ ಒಂದು ಶುಭ್ರ ಸ್ವಚ್ಛ ಪೃಥ್ವಿ ರೂಪಿಸುವಂತೆ ನಮಗೆ ಅವಕಾಶ ಬರಲಿ. ನಿಮಗೆಲ್ಲರಿಗೆ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.